ಕಂಬಳದ ಮತ್ತೊಂದು ಹೈಲೈಟ್ ಅಂತಂದರೆ ಸ್ಟಾಲ್ಗಳು, ಜೊತೆಗೆ ಫುಡ್ ಫೆಸ್ಟಿವಲ್ ಇವೆಲ್ಲವೂ ಕೂಡ ಬಹಳ ವಿಶೇಷವಾಗಿ ರಂಗು ರಂಗಿನ ಒಂದು ಫುಡ್ ಫೆಸ್ಟಿವಲ್ನ ಸ್ಟಾಲ್ಗಳನ್ನು ನಿರ್ಮಾಣ ಮಾಡಲಾಗಿದೆ. ಬಹಳ ಅಲಂಕಾರವೂ ಕೂಡ ಬಹಳ ವಿಶೇಷವಾಗಿ ಆಗಿದೆ. ಇಲ್ಲಿರ್ತಕ್ಕಂತಹ ವಿಶೇಷವಾದಂಥ ದ್ವಾರ ಇರ್ಬೋದು, ಅದರ ಜೊತೆಗೆ ಇಲ್ಲಿ ಚಿತ್ರಿತ ಮಾಡಲಾಗಿರುವಂಥ ಕೆಲವೊಂದು ವಿಶೇಷಣಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಇದೀಗ ನೀವು ನೋಡ್ತಾ ಇದ್ದೀರಿ ಒಂದು ನಮ್ಮ ಊರಿನ ನಾಗಾರಾಧನೆಯ ಒಂದು ಚಿತ್ರಣವನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಈ ನಾಗಾರಾಧನೆಯ ಕಲ್ಲುಗಳನ್ನು ಚಿತ್ರಿಸಲಾಗಿರುವಂಥದ್ದು. ಒಬ್ಬ ಹುಡುಗ ಬಂದು ಅಲ್ಲಿ ನಮಸ್ಕಾರವನ್ನು ಕೂಡ ಮಾಡ್ತಾ ಇರುವಂತಹದ್ದು. ಜೊತೆಗೆ ಇದು ಕಲಾಕೃತಿ, ಬಹಳ ವಿಶೇಷವಾಗಿ ಕಲಾಕೃತಿಯನ್ನು ಮಾಡಿದರೆ ಕಲಾವಿದರು. ಅದರ ಜೊತೆಗೆ ನಮ್ಮೂರಿನ ಇನ್ನೊಂದು ಒಂದು ಆರಾಧನೆಯ ಕಲ್ಲನ್ನು ನೀವು ನೋಡ್ತಾ ಇದ್ದೀರಿ. ಜೊತೆಗೆ ಗುಡಿ, ದೈವ ದೇವರುಗಳ ಗುಡಿಯ ಕಲಾಕೃತಿಯನ್ನು ಕೂಡ ನೋಡ್ತಾ ಇದ್ದೀರಿ. ಅದ್ರ ಜೊತೆಗೆ ಎಲ್ಲ ಬಹುತೇಕ ಮನೆಯಲ್ಲಿರುವಂತಹ ಒಂದು ತುಳಸಿ ಕಟ್ಟೆಯನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಇಲ್ಲಿರ್ತಕ್ಕಂತಹ ಭಾಳ ವಿಶೇಷ ಅಂತಂದರೆ ಎಲ್ಲ ಕಲಾಕೃತಿಗಳು ಜನರನ್ನು ಸೆಳೀತಾ ಇದ್ದಾವೆ. ಇದು ಸೆಲ್ಫಿ ಪಾಯಿಂಟ್ಗಳಾಗ್ತಾ ಇದ್ದಾವೆ. ಬಹಳಷ್ಟು ಸೆಲ್ಫಿ ಪಾಯಿಂಟ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ಬೋದು. ಹೀಗೆ ಬೇರೆ ಬೇರೆ ಕಲಾಕೃತಿಗಳು ಸೆಲ್ಫಿ ಪಾಯಿಂಟ್ಗಳಾಗಿ ಜನರನ್ನು ಸೆಳೀತಾ ಇದ್ದಾವೆ. ಅದ್ರ ಜೊತೆಗೆ ಈ ದ್ವಾರ ಇರ್ಬೋದು. ಅದ್ರ ಜೊತೆಗೆ ಇಲ್ಲಿರ್ತಕ್ಕಂತಹ ಡೊಳ್ಳು ಕುಣಿತದ ವ್ಯಕ್ತಿ, ಈ ಡೊಳ್ಳು ಕುಣಿತದ ವ್ಯಕ್ತಿಯ ಒಂದು ಕಲಾಕೃತಿಯು ಕೂಡ ಬಹಳ ವಿಶೇಷವಾಗಿ ಗಮನ ಸೆಳೀತಾ ಇದೆ. ಅದರ ಪಕ್ಕದಲ್ಲೇ ಇರುವಂತಹದ್ದು ಎತ್ತಿನ ಗಾಡಿ. ಈ ಎತ್ತಿನ ಗಾಡಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಎತ್ತಿನ ಗಾಡಿಯ ಪಕ್ಕ ನಿಂತುಕೊಂಡು ಫೋಟೋವನ್ನು ತೆಗೆಸಿಕೊಳ್ಳುವಂಥದ್ದು. ಎತ್ತಿನ ಗಾಡಿಯ ಪಕ್ಕದಲ್ಲಿ ಫೋಟೋವನ್ನು ತೆಗೆಸಿಕೊಂಡು ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ಕೇಳುವ. ಇಲ್ಲಿ ವ್ಯವಸ್ಥೆಗಳು ಹೇಗಿದೆ ಅಂತ. ನಮಸ್ತೆ. ನಮಸ್ತೆ. ಹೇಗಿದೆ? ಚೆನ್ನಾಗಿದೆ. ಏನು ಚೆನ್ನಾಗಿದೆ? ಎಲ್ಲ ಚೆನ್ನಾಗಿದೆ. ಆ್ಯಕ್ಚುಲಿ ಬೆಂಗಳೂರು ಅವ್ರಿಗೆ ಫಸ್ಟ್ ಇದು ಕಂಬಳ ಆಗಿರೋದ್ರಿಂದ ನಾವು ಊರಿನವರಾಗಿ ನಮಗೆ ತುಂಬ ಖುಷಿ ಆಗುತ್ತೆ ಅಷ್ಟೇ. ಹೌದಾ? ನಿಮ್ಮ ಫ್ರೆಂಡ್ಸ್ ಏನು ಹೇಳ್ತಾರೆ? ಅವರೆಲ್ಲ ಇವತ್ತು ಯಕ್ಷಗಾನ ಮಾಡ್ಲಿಕ್ಕೆ ಬಂದಿದ್ರೆ ಅವ್ರಿಗೂ ಒಂಥರ ಖುಷಿ. ನಮ್ದು ಟೀಮ್ ಯಕ್ಷಗಾನ ಟೀಮ್ನೇ ಬಂದಿರೋದು. ಎಲ್ಲಿದ್ದು ತಂಡ? ನಮ್ದು ಬೆಂಗಳೂರಿದೆ. ಬೆಂಗಳೂರಿನ ತಂಡದವರಾಗಿ ಯಕ್ಷಗಾನದ ಬಗ್ಗೆ ಏನು ಹೇಳ್ತೀರಿ? ಯಕ್ಷಗಾನದ ಬಗ್ಗೆ ಕಲೆಯ ಬಗ್ಗೆ ಖುಷಿ ಇದೆ. ಎಸ್, ನೀವು ಹೇಳಿ ಮೇಡಮ್. ನಮಗೂ ಖುಷಿ ಇದೆ. ನಾವು ಯಕ್ಷಗಾನ ವೇಷ ಹಾಕಕ್ಕೆ ಬಂದಿದ್ದೀವಿ. ಯಾವ ವೇಷ ನಿಮ್ಮದು? ಯಕ್ಷಗಾನನೇ. ಯಕ್ಷಗಾನದಲ್ಲಿ ಯಾವ ಪಾತ್ರ ಇಲ್ಲ, ಸುಮ್ಮನೆ ಒಂದು ವೇಷ ಹಾಕಕ್ಕೆ. ಓಕೆ, ಖುಷಿ ಇದೆ ನಿಮಗೆ? ಖುಷಿ ಇದೆ. ಓಕೆ. ಇಲ್ಲಿ ಎತ್ತಿನ ಗಾಡಿಯ ಮುಂಭಾಗದಲ್ಲಿ ಫೋಟೋವನ್ನು ತೆಗೆಸಿಕೊಳ್ಳುವವರ ಸಂಖ್ಯೆಯು ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿದೆ. ಯಕ್ಷಗಾನದ ಫೋಟೋ ಕಲಾಕೃತಿಯ ಮುಂದೆ, ಎತ್ತಿನ ಗಾಡಿಯ ಕಲಾಕೃತಿಯ ಮುಂದೆ ಫೋಟೋ ತೆಗೆಸಿಕೊಳ್ಳುವವರು ನೋಡುವ ಫೋಟೋ ತೆಗೆಸಿಕೊಳ್ತಾ ಇದ್ದಾರೆ. ಚೆನ್ನಾಗಿ ಬರ್ತಾ ಇದೆಯಾ ಅಂತ? ಚೆನ್ನಾಗಿ ಬರ್ತಾ ಇದೆ. ಊರಲ್ಲಿ ನೋಡಿದ್ದೆ ನಾವು, ಉಡುಪಿಯವರೇ. ಊರ ಕಡೆಯಿಂದ ಎಲ್ಲ ನೆನಪು, ಮೆಮರೀಸ್ ಎಲ್ಲ ರಿಟರ್ನ್ ಆಗ್ತಾ ಇದೆ. ಎಲ್ಲ ನೆನಪುಗಳು ಬರ್ತಾ ಇದ್ದಾವೆ. ಅದಕ್ಕೋಸ್ಕರ ಎಲ್ಲ ಅದರಲ್ಲೂ ಫೋಟೋ, ಕೋಟಿ ಚೆನ್ನಯ್ಯ, ಯಕ್ಷಗಾನ. ಈ ಎತ್ತಿನ ಗಾಡಿಯ ಕಲಾಕೃತಿಯನ್ನು ನೋಡ್ತಿದ್ದೀರಿ. ಎತ್ತಿನ ಗಾಡಿಯಲ್ಲಿ ಓಡಾಡಿದ ನೆನಪುಗಳನ್ನೇನಾದ್ರೂ ಮೆಲುಕು ಹಾಕ್ತೀರಾ? ಎಲ್ಲ ಇದೆ. ಎತ್ತಿನ ಗಾಡಿಯಲ್ಲಿ ಓಡಾಡಿದ್ದು ಎಲ್ಲ ನೆನಪಿದೆ. ಹಳೆ ನೆನಪು, ಮೆಮೊರಿ ಆಯ್ತು, ಎಲ್ಲ ಮೆಲುಕು ಆಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಸರ್. ಇದು ನೋಡಿ, ಎತ್ತಿನ ಗಾಡಿಯ ಒಂದು ಕಲಾಕೃತಿಯ ಜೊತೆಗೆ ಫೋಟೋ ತೆಗೆಸಿಕೊಳ್ಳುವಂಥದ್ದು. ಮತ್ತು ಈಗ ನಿಮಗೆ ಸ್ಟಾಲ್ಗಳ ಪರಿಚಯವನ್ನು ನಾವು ಮಾಡಿಕೊಡ್ತೀವಿ. ಇದೀಗ ಬೆಂಗಳೂರು ಮುಳಿಯಾ ಜುವೆಲ್ಸ್, ಮುಳಿಯಾ ಪ್ರಾಪರ್ಟೀಸ್, ಪುತ್ತೂರು, ಮಡಿಕೇರಿ ಮತ್ತು ಮುಳಿಯಾ ಜುವೆಲ್ಸ್ನವರು ಇಲ್ಲಿ ಒಂದು ಸ್ಟಾಲನ್ನು ಹಾಕಿದ್ದಾರೆ. ಈ ಸ್ಟಾಲ್ನ ಬಗ್ಗೆ, ವಿಶೇಷತೆಯ ಬಗ್ಗೆಯೂ ಕೂಡ ಕೇಳಬೇಕು. ಸರ್, ಏನು ಈ ಸ್ಟಾಲ್ನಲ್ಲಿ ಏನೆಲ್ಲ ಸಿಗುತ್ತೆ ಮತ್ತು ಯಾವ ಎಲ್ಲ ಮಾಹಿತಿಗಳನ್ನು ಕೊಡ್ತೀರಿ? ನಮಸ್ತೆ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಸ್ವಾಗತ. ನಮ್ಮ ಕಂಬಳ, ನಮ್ಮ ಬೆಂಗಳೂರು. ಸೊ ಫಸ್ಟ್ ಆಫ್ ಆಲ್ ನಮ್ಮಲ್ಲಿ ಏನಂತ ಹೇಳಿದರೆ ಗೋಲ್ಡ್ ಫಾಯಿಲ್ ಆರ್ಟ್ ವರ್ಕ್ ಅಂತಿದೆ. ಇದು 999 ಗೋಲ್ಡಲ್ಲಿ ಮಾಡಿರುವಂಥದ್ದು. ಸೊ ರೀಸೇಲ್ ವ್ಯಾಲ್ಯೂಯಬಲ್ ಇದೆ. ಸಪೋಸ್ ನಿಮಗೆ ಬೇಡ ಅಂತ ಹೇಳಿದರೆ ನೀವು ಏನು ಅಮೌಂಟ್ ಕೊಟ್ಟಿರ್ತೀರ ಅದರ 75% ಬೈಬ್ಯಾಕ್ ಇರುತ್ತೆ. ಅದೇ ರೀತಿ ಸಿಲ್ವರ್ ಫಿಂಗರಿಂಗ್, ನೆಕ್ಲೆಸ್, ಈ ರೀತಿ ಆಭರಣಗಳು ಇಟ್ಕೊಂಡಿದ್ದೀವಿ. ಲೇಡೀಸ್ ಫಿಂಗರಿಂಗ್ ಕೇವಲ 180 ರೂಪಾಯಿಂದ ಸ್ಟಾರ್ಟ್ ಇದೆ. ಜೆಂಟ್ಸ್ ಫಿಂಗರಿಂಗ್ 400 ರೂಪೀಸಿಂದ ಇದೆ. ಬ್ರೇಸ್ಲೆಟ್ ಇರ್ಬೋದು, ಜೆಂಟ್ಸ್ ವಿಷ್ಣು ಕಡ ಇರ್ಬೋದು, ಹೀಗೆ ಹಲವಾರು ವೆರೈಟಿಗಳನ್ನ ಇಟ್ಕೊಂಡು ನಾವಿಲ್ಲಿ ಯೂಸ್ ಮಾಡ್ತಿದ್ದೆ. ಅದಲ್ಲದೆ ನಮ್ಮದು ಪ್ರಾಪರ್ಟಿ ಅಂತಿದೆ, ಮುಳಿಯ ಪ್ರಾಪರ್ಟಿ. ಆಲ್ರೆಡಿ ನಮ್ಮದು 6 ಕಡೆ, ಪುತ್ತೂರಲ್ಲಿ 6 ಕಡೆ ಪ್ರಾಪರ್ಟೀಸ್ ಇದೆ. ಸೊ ಇದು ಬಿಟ್ಟು ಇಲ್ಲಿ ಒಂದು ಮಾಡೆಲ್ ಇಟ್ಕೊಂಡಿದ್ದೀವಿ ನಮ್ಮ ಪ್ರಾಪರ್ಟಿ ಹೇಗಿರುತ್ತೆ ಅಂತೇಳಿ. ಸೊ ಇದು ದಾಸಕೋಡಿ, ಮಂಗಳೂರು ಪುತ್ತೂರು ಹೈವೇಲಿ ಬರುವಂಥ ಒಂದು
ಎಸ್, ಮಂಗಳೂರು ಪುತ್ತೂರು ಹೈವೇಯಲ್ಲಿ ಬರುವಂತಹ ದಾಸಕೋಡಿಯ ಪ್ರಾಪರ್ಟಿಯನ್ನು ನಮಗೆ ತೋರಿಸಿದೆ. ಅದರ ಪ್ರಾಪರ್ಟಿಯನ್ನು ಹೇಗಿದೆ, ಯಾವ ರೀತಿಯಾಗಿದೆ, ಅದು ಎಲ್ಲೆಲ್ಲಿ ಬರುತ್ತೆ, ಅದರಲ್ಲಿ ಏನೆಲ್ಲ ಬರುತ್ತೆ ಅನ್ನುವಂಥದ್ದನ್ನು ವಿವರಿಸ್ತಾ ಹೋಗ್ತಾರೆ. ಇದು ಮುಳಿಯಾ ಪ್ರಾಪರ್ಟೀಸ್ ಮತ್ತು ಮುಳಿಯಾ ಜುವೆಲ್ಸ್ನವರ ಸ್ಟಾಲ್ ಮುಂದೆ ಏನಿದೆ ನೋಡುವ. ಎಸ್, ಬೆಂಗಳೂರು ಕಂಬಳದ ಸ್ಟಾಲ್ಗಳನ್ನು ನೀವು ಈಗ ನೋಡ್ತಾ ಇದ್ದೀರಿ. ಯಾವ ರೀತಿಯಾಗಿ ಸ್ಟಾಲ್ಗಳನ್ನು ಇಲ್ಲಿ ನಿಯೋಜನೆ ಮಾಡಲಾಗಿದೆ ಅನ್ನುವಂಥದ್ದು. ಬೇರೆ ಬೇರೆ ಸ್ಟಾಲ್ಗಳು ಈಗಾಗಲೇ ಆಗ್ತಾ ಇದ್ದಾವೆ. ಸ್ಟಾಲ್ಗಳ ಒಂದು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದಾರೆ. ಸ್ಟಾಲ್ಗಳ ವ್ಯವಸ್ಥೆಗಳು ಹೇಗೆ ಆಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀವಿ. ಸ್ಟಾಲ್ಗಳಲ್ಲಿ ಮತ್ತು ಇಂಥ ಪ್ರದೇಶಗಳಲ್ಲಿ ಯಾವ ರೀತಿಯಂಥ ವ್ಯವಸ್ಥೆಗಳಿದ್ದಾವೆ ಅಂತ ನಮ್ಮ ಜೊತೆಗೆ ಒಬ್ಬ ನಿರೂಪಕರಿದ್ದಾರೆ, ರಾಜ್ ಸಂಪಾಜೆ ಅವರು. ಸರ್, ಕಂಬಳ, ಬೆಂಗಳೂರು ಕಂಬಳ ಏನು ಹೇಳ್ತೀರಿ? ಬೆಂಗಳೂರು ಕಂಬಳ ನಮ್ಮ ಕಂಬಳ. ಈ ಕಂಬಳದಲ್ಲಿ ನಾವು ಜೊತೆಯಾಗಿದ್ದೇವೆ. ನಾಳೆಯಿಂದ ಕಂಬಳದ ಅದ್ಧೂರಿ ಚಾಲನೆ. ಇವತ್ತು ತುಳುಕೂಟದ 50ನೇ ವರ್ಷದ ಕಾರ್ಯಕ್ರಮ ವಿಜೃಂಭಣೆಯಾಗಿ ನಡೀತಾ ಇದೆ. ಬೆಳಗ್ಗೆಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಕಂಬಳದ ಆಯೋಜನೆಗಳು ಸಂಪೂರ್ಣವಾಗಿ ಅರಮನೆಯ ಮೈದಾನ ತುಂಬಿ ತುಳುಕುವುದಕ್ಕೆ ಕೆಲ ಕ್ಷಣಗಣನೆ. ಯಾಕಂದರೆ ನಾಳೆ ಬೆಳಗ್ಗಿನಿಂದ ಅರಮನೆ ಮೈದಾನದಲ್ಲಿ ಜನಸಾಗರ ಹರಿದು ಬರಲಿಕ್ಕಿದೆ. ಇದೆಲ್ಲವೂ ಕೂಡ ಅತ್ಯಂತ ಉತ್ಸಾಹ ನೀಡ್ತಾ ಇದೆ. ಯಾಕಂತೇಳಿದ್ರೆ ಕರಾವಳಿಯ ಹೆಮ್ಮೆಯ ಜಾನಪದ ಕ್ರೀಡೆಯನ್ನು ಬೆಂಗಳೂರಿನಲ್ಲಿ ನಾವು ಪ್ರಥಮ ಬಾರಿಗೆ ಮಾಡ್ತಾ ಇದ್ದಾರೆ. ಅದು ತುಂಬ ಖುಷಿ ಕೊಟ್ಟಿದೆ. ನಮ್ಮ ಕರಾವಳಿಯ ಸಂಸ್ಕೃತಿ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು ಸರ್. ಬನ್ನಿ ಎಲ್ಲರೂ ನೋಡೋಣ ಕಂಬಳ. ಎಲ್ಲರೂ ಬನ್ನಿ, ಬೆಂಗಳೂರವರು ಎಲ್ಲರೂ ಬನ್ನಿ. ಬೆಂಗಳೂರಿನವರೆಲ್ಲರೂ ಕೂಡ ಬನ್ನಿ. ಕಂಬಳಕ್ಕೆ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡಿದೆ. ತುಳುಕೂಟದವರು ಕೂಡ ಇದ್ದಾರೆ. ಮೇಡಮ್ ನಮಸ್ತೆ. 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 ಹೇಗಿದ್ದೀರಿ? ಸೂಪರ್ ಸೂಪರ್. ಹೇಗೆ ಅನಿಸ್ತಾ ಇದೆ ಬೆಂಗಳೂರಲ್ಲಿ ಕಂಬಳ? ತುಂಬಾ ಚೆನ್ನಾಗಿದೆ. ನಮ್ಮ ಕಂಬಳ, ಬೆಂಗಳೂರು ಕಂಬಳ ನಮ್ಮ ಕಂಬಳ. ಜನರನ್ನ ಕರೀರಿ, ಬನ್ನಿ ಅಂತ. ಅವ್ರ ಹತ್ರ ಕೊಡಿ, ಅವ್ರ ಹತ್ರ ಇಲ್ಲಿ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಎಸ್ ಸರ್, ಬೆಂಗಳೂರು ಕಂಬಳ ನಮ್ಮ ಕಂಬಳ ಏನು ಹೇಳ್ತೀರಿ? ತುಂಬ ಸಂತೋಷವಾಗ್ತಿದೆ. ಬ್ಯಾಂಗ್ಳೂರಿನಂಥ ನಗರದಲ್ಲಿ ಈಗ ನಮ್ಮ ದಕ್ಷಿಣ ಕನ್ನಡದ ಒಂದು ಸಂಸ್ಕೃತಿಯನ್ನು ನಾವು ಇಲ್ಲಿ ತೋರಿಸುವಂಥ ವ್ಯವಸ್ಥೆ ಆಗ್ತಾಯಿದೆ. ಯಾಕಂತೇಳಿದ್ರೆ ನಾವು ಇಷ್ಟರ ಮಟ್ಟಿಗೆ ನಾವು ದಕ್ಷಿಣ ಕನ್ನಡ, ಉಡುಪಿ, ಅದೇ ರೀತಿ ಕಾಸರಗೋಡು ಜಿಲ್ಲೆಗಳಲ್ಲಿ ನಾವು ಕಂಬಳ ನೋಡ್ತಾ ಇದ್ದೆವು. ಬ್ಯಾಂಗ್ಳೂರಿನಂಥ ದೊಡ್ಡ ನಗರದಲ್ಲಿ ನಮ್ಮ ಅಶೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ಈಗ ದೊಡ್ಡದಾದ ಒಂದು ಕಂಬಳ ನಡೀತಾ ಇದೆ. ನಮಗೆ ಎಷ್ಟು ಸಂತೋಷವಾಗ್ತಿದೆ ಅಂದರೆ ನೋಡ್ಲಿಕ್ಕೆ ಕಣ್ಣು ಎಷ್ಟು ನೋಡಿದರೂ ಸಲ ಅಷ್ಟು ದೊಡ್ಡ ಒಂದು ಗ್ರೌಂಡಲ್ಲಿ ಈಗ ಕಂಬಳ ನಡೆಯುವಂಥ ವ್ಯವಸ್ಥೆ ಇದೆ. ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲರೂ ಬನ್ನಿ, ಖಂಡಿತವಾಗಿ ನಾವು ನೋಡುವಂಥ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಬಂದಿದ್ದನ್ನು ನೀವು ಕಣ್ಣು ತುಂಬಿಸ್ಕೊಳ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದು ಇವರ ಮಾತು. ಅದರ ಜೊತೆಗೆ ಇಲ್ಲಿ ಸ್ಟಾಲ್ಗಳನ್ನು ನಿರ್ಮಾಣ ಮಾಡಲಾಗಿದೆ ಮತ್ತು ಕೆಳಗಡೆ ಬಹಳ ಯಾವುದೇ ತೊಂದರೆಗಳಾಗದಂತೆ ಮ್ಯಾಟ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಸಂಪೂರ್ಣವಾಗಿ ಇಂತಹ ಮ್ಯಾಟ್ಗಳನ್ನು ಅಳವಡಿಕೆ ಮಾಡಿ ಈ ಒಂದು ಸ್ಟಾಲ್ ಅಂದರೆ ಫುಡ್ ಕೋರ್ಟನ್ನು ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಫ್ಯಾಮಿಲಿಗಳೆಲ್ಲ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸರ್ ಏನಂತೆ ನೋಡಿ, ಬೆಂಗಳೂರಿನಲ್ಲಿ ಕರಾವಳಿಯ ನಮ್ಮ ಜನಪದ ಕ್ರೀಡೆ ಕಂಬಳ, ನಮ್ಮ ಕಂಬಳ, ಬೆಂಗಳೂರಿನ ಕಂಬಳ ಇವತ್ತು ನಾಳೆ ಮತ್ತು ನಾಡಿದ್ದು 2 ದಿವಸ ನಡೀತಾ ಇದೆ. ನಮಗೆಲ್ಲರಿಗೂ ಕೂಡ ಇದೊಂದು ಊರಿನ ಜಾತ್ರೆ ಇದ್ದಂಗೆ ಹಬ್ಬ. 2 ದಿವಸ ನಮಗೆ ಹಬ್ಬ. ಇದು ನಮ್ಮ ಊರೇ ಮಂಗಳೂರೇ ಇಲ್ಲಿ ಇದೆ ಅಂತ ಅನ್ನೋ ಭಾವನೆ ಇದೆ. ಎಲ್ಲ ನೋಡಿದಾಗ ಎಲ್ಲ ಮಂಗಳೂರು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಸಂಗಮ ಆಗಿದೆ ಇಲ್ಲಿ. ಇದು ಜನಪದ ಕ್ರೀಡೆಯ ಕಂಬಳ ಅನ್ನೋ ಜನಪದ ಕ್ರೀಡೆ ಪ್ರಥಮ ಬಾರಿಗೆ ಬೆಂಗಳೂರಲ್ಲಿ ನಡೀತಾ ಇದೆ. ಒಂದು ತಿಂಗಳಿಂದ ಇದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ನಾಳೆಗೆ ನಾವು ಕಂಬಳದಲ್ಲಿ ಕೋಣ ಓಡಿಸಲಿಕ್ಕೆ ರೆಡಿಯಾಗಿದ್ದೇವೆ. ಎಲ್ಲ ಬೆಂಗಳೂರಿನಲ್ಲಿರುವ ಎಲ್ಲ ಮಂಗಳೂರಿಗರು ಎಲ್ಲರೂ ಸೇರಿ ಇದನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ. ನಮಗೆಲ್ಲ ತುಂಬ ಸಂತೋಷದ ದಿವಸ. ಇಡೀ ಕುಟುಂಬ ಸಮೇತ ಬಂದಿದ್ದೀವಿ. ಇನ್ನು 3 ದಿವಸ ನಾವು ಕಂಬಳದಲ್ಲ ಜೊತೆಗೆ ನಮ್ಮ 3 ದಿವಸ ಇಲ್ಲೇ ಊಟ ತಿಂಡಿ ಎಲ್ಲ ಇಲ್ಲೇ. ಇವ್ರು ನೋಡಿ, ಇವರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಕಂಬಳ. ಏನು ಹೇಳ್ತಿ ಪುಟ? ಏನು ಹೇಳ್ತಿ? ಬೆಂಗಳೂರಲ್ಲಿ ಕಂಬಳ ಖುಷಿ ಆಗ್ತದೆ ತುಂಬ. ಏನು ಖುಷಿ ಆಯ್ತು ನಿಂಗೆ ಇಲ್ಲಿ? ಹೌದು. ಸ್ಕೂಲ್ಗೆ ರಜೆ ಹಾಕಿದ್ಯಾ? ಎಷ್ಟು ದಿವಸ? ಒಂದೇ ದಿನವಾ? ನಾಳೆ ರಜೆ, ನಾಡಿದ್ದು ರಜೆ, 3 ದಿನ ರಜೆ. ಸೋಮವಾರ ಬೋರ್ ಹಾಕ್ಬೋದಾ ಸ್ಕೂಲ್ಗೆ ಹೋಗಕ್ಕೆ? ಕೋಣೆ ಎತ್ಕೊಂಡು ಹೋಗುದು ಸೋಮವಾರ? ಕೋಣೆ ಎತ್ಕೊಂಡು ಹೋಗ್ತೀಯಾ? ಆಯ್ತು, ಸಬಾಸ್. ಓಕೆ ನೋಡಿ, ಇದು ಎಲ್ಲ ಫ್ಯಾಮಿಲಿಯವರು ಬಂದಿಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಎಲ್ಲ ಸ್ಟಾಲ್ಗಳನ್ನು ನೋಡ್ತಾ ಇರುವಂಥದ್ದು. ಇದೀಗ ಮಂಗಳೂರಿನ ಮಯ್ಯ ಕ್ಯಾಟ್ರರ್ಸ್ನ ಸ್ಟಾಲ್ ನಿಮಗೆ ತೋರಿಸ್ತಾ ಇದ್ದೀವಿ. ಮಯ್ಯ ಕ್ಯಾಟ್ರರ್ಸ್ನ ಸ್ಟಾಲ್ ಇಲ್ಲಿ ಬಹಳ ವಿಶೇಷವಾಗಿ ಬೇರೆ ಬೇರೆ ತಿಂಡಿ ತಿನಿಸುಗಳು ಕೂಡ ಇದ್ದಾವೆ. ಅದನ್ನು ಹೈಲೈಟ್ ಮಾಡ್ತಾ ಇದ್ದಾರೆ ನೋಡಿ. ಇದು ಮುಳಬಾಗಿಲು ದೋಸೆ ಅಂತೆ, ತಟ್ಟೆ ಇಡ್ಲಿ ಅಂತೆ, ಪರೋಟ ಕರಿ ಅಂತೆ, ಮಶ್ರೂಮ್ ಬಿರಿಯಾನಿ ಅಂತೆ, ವೆಜ್ ಫ್ರೈಡ್ ರೈಸ್ ಅಂತೆ, ಹೀಗೆ ಭಾಳ ವಿಶೇಷವಾದ ತಿಂಡಿ ತಿನಿಸುಗಳಿದ್ದಾವೆ. ಇಲ್ಲಿ ಈಗಾಗಲೇ ತಿಂಡಿ ತಿನಿಸುಗಳನ್ನು ಸವಿಯಲು ಬಂದವರು ಕೂಡ ಇದ್ದಾರೆ. ಸರ್
ಫುಡ್ ಕೋರ್ಟಿನಲ್ಲಿ ಒಂದಷ್ಟು ಫುಡ್ ಕೋರ್ಟ್ಗಳು ಕಾರ್ಯ ಆರಂಭಿಸ್ತಾ ಇದ್ದಾವೆ. ಏನು ಹೇಳ್ತೀರಿ ಸರ್? ಇದು ಒಂದು ವಿಭಿನ್ನವಾಗಿ ಬೆಂಗಳೂರು ಕಂಬಳ ನಮ್ಮ ಕಂಬಳವಾಗಿ ಏನು ಕರಾವಳಿ ಭಾಗದ ಒಂದು ವಿಶಿಷ್ಟತೆ ಅಂದರೆ ಅಲ್ಲಿಯ ಆಹಾರ ಪದ್ಧತಿ ಇರ್ಬೋದು ಅಥವಾ ಅಲ್ಲಿಯ ವೈಭವಗಳನ್ನು ಒಂದು ತೋರಿಸುವಂಥ ಕಾರ್ಯಕ್ರಮ ಆಗಿದೆ. ಉತ್ತಮವಾಗಿ, ಯಾಕೆಂದರೆ ಎಲ್ಲ ತಿನಿಸುಗಳು ಮಂಗಳೂರು ಸಿಗುವಂಥ ತಿನಿಸುಗಳಿರ್ಬೋದು ಅಥವಾ ಬೆಂಗಳೂರು ಸಿಗುವಂಥ ತಿನಿಸುಗಳು ಎಲ್ಲ ಆಹಾರ ಪದಾರ್ಥಗಳು ಇಲ್ಲಿ ಸಿಗುತ್ತದೆ. ಇಲ್ಲಿಯ ಸವಿ ನೋಟ ನೋಡಲಿಕ್ಕೆ ಭಾಳ ಒಂದು ಮಂಗಳೂರಿಗೆ ಹೋದಾಗೆ ಈ ಒಂದು ಅನಿಸ್ಕಾಣ್ತು, ಚೆನ್ನಾಗಿ ಉಂಟು. ಇದು ಇವರ ಮಾತು ನೋಡಿ. ಈಗ ನಿಮಗೆ ಸ್ಟಾಲ್ಗಳನ್ನು ಪರಿಚಯ ಮಾಡಿಕೊಡ್ತೀವಿ. ಸಂಜು ಸ್ಟಾಲ್ಗಳತ್ತ ತೋರಿಸ್ತಾ ಇರ್ತಾರೆ, ನಾವು ಸ್ಟಾಲ್ಗಳ ಪರಿಚಯ ಮಾಡಿಕೊಡ್ತೀವಿ. ಇಲ್ಲಿರ್ತಕ್ಕಂಥ ಸ್ಟಾಲ್ಗಳನ್ನು ನೀವು ನೋಡ್ತಾ ಇರ್ಬೋದು. ನೋಡಿ, ಕೋಳಿಗಳ ಪ್ರದರ್ಶನ, ಮಾರಾಟ ಮತ್ತು ಲಕ್ಕಿ ಡ್ರಾ. ಇದು ಬೇರೆ ಬೇರೆ ತಂಡಗಳಿದ್ದಾವೆ. ಇಲ್ಲೊಂದು ತಂಡ ಕೋಳಿಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಮಾಡ್ತಾ ಇದ್ದಾವೆ. ಸರ್, ಟಿಕೆಟ್ ಇದೆಯಾ? ಅದು ಟಿಕೆಟ್ ಕೊಡಿ ಸರ್. ಎಸ್, ಕೋಳಿಗಳ ಪ್ರದರ್ಶನ ಮತ್ತು ಮಾರಾಟದ ಟಿಕೆಟ್ ನೋಡಿ. ಇಂಥದ್ದು ಬೇರೆ ಬೇರೆ ಸ್ಟಾಲ್ಗಳು ಕೂಡ ಇದ್ದಾವೆ. ಅಂಕದ ಕೋಳಿ ಲಕ್ಕಿ ಡ್ರಾ 100 ರೂಪಾಯಿ. ಇಂಥದ್ದು 50 ಸೇಲ್ ಆದರೆ ಮತ್ತೆ ಲಕ್ಕಿ ಡ್ರಾ ಮಾಡೋದಲ್ವಾ? ಏನು, ಬನ್ನಿಲ್ಲಿ. ಹೌದಾ? ಇಂಥದ್ದು 50 ಸೇಲ್ ಆದರೆ ಇದೀಗ ಯಾವ ಕೋಳಿ ಇದು ಯಾವ ಕೋಳಿ? ಹಾಂ, ಫೈಟರ್ ಕೋಳಿ ನೋಡಿ. ಬೆಂಗಳೂರು ಕಂಬಳ ನಮ್ಮ ಕಂಬಳ ಅಂಕದ ಕೋಳಿಗಳ ಪ್ರದರ್ಶನ ಮತ್ತು ಮಾರಾಟ, ಅದರ ಜೊತೆಗೆ ಜ್ಯೂಸು ಇತ್ಯಾದಿಗಳನ್ನು, ರಾ ಮಿಕ್ಸ್ಡ್ ಫ್ರೂಟ್ ಎಲ್ಲ ಜ್ಯೂಸ್ಗಳನ್ನು ಇಡಲಾಗಿದೆ. ಈ ಫೈಟರ್ ಕೋಳಿಗಳನ್ನು ಇಲ್ಲಿ ಒಂದು ಲಕ್ಕಿ ಡ್ರಿಪ್ ಮೂಲಕ ಮಾಡುವಂಥದ್ದು ಇದು ವಿಶೇಷ. ಯಾಕೆಂತಂದರೆ ನಮ್ಮ ಊರಿನಲ್ಲಿ ಆಗ್ತದೆ, ಆದರೆ ಇಲ್ಲಿ ಇದು ಬಹಳ ವಿಶೇಷ ಅಂತ ಹೇಳ್ಬೋದು. ಜೊತೆಗೆ ಈ ಲಕ್ಕಿ ಡಿಪ್ಗಳಿಗೆ ಬಹಳ ಬೇಡಿಕೆಯೂ ಕೂಡ ಇದೆ. ಬಹಳಷ್ಟು ಜನರು ಈ ಲಕ್ಕಿ ಡಿಪ್ಗಳನ್ನು ಪಡೆದುಕೊಳ್ಳೋದಕ್ಕೆ ಬರ್ತಾರೆ. ಜೊತೆಗೆ ಬೇರೆ ಬೇರೆ ಸ್ಟಾಲ್ಗಳನ್ನು ನಾವು ನಿಮಗೆ ತೋರಿಸ್ಬೇಕು. ಬೇರೆ ಬೇರೆ ತಿಂಡಿ ತಿನಿಸುಗಳ ಸ್ಟಾಲ್ಗಳಿದ್ದಾವೆ. ಜೊತೆಗೆ ಪುಸ್ತಕಗಳ ಸ್ಟಾಲ್ಗಳಿದ್ದಾವೆ. ಅಕ್ಷಾ ಕಾಟೇಜ್ ಇಂಡಸ್ಟ್ರೀಸ್ ಅವ್ರದ್ದು ಸ್ಟಾಲ್ಗಳಿದ್ದಾವೆ. ಚಿಪ್ಸಿನ ಸ್ಟಾಲ್ಸ್ ಇದ್ದಾವೆ. ಸರ್, ಬೆಂಗಳೂರಿಗೂ ಬಂದಿರಿ, ಹೇಗೆ ಸ್ಟಾಲ್ನ ನಿರೀಕ್ಷೆಗಳೇನು ನಿಮ್ಮದು? ನಿರೀಕ್ಷೆ ಅಂದರೆ ಒಂದು 4 ರಿಂದ 5 ಲಕ್ಷ ಜನ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಇಲ್ಲಿಗೆ ಬಂದು ಹಾಕ್ಕೊಂಡಿದ್ದೇವೆ. ಒಳ್ಳೆಯ ವ್ಯಾಪಾರ ಖಂಡಿತ ಬರ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಊರಿನ ಒಂದು ಕ್ರೀಡೆ ಇದು. ಕ್ರೀಡೆ ಅಂತ ಹೇಳಿದರೆ ಬಹಳ ಜಾನಪದ ಒಂದು ಪಂದ್ಯ, ಅದು ಬಹಳ ಚೆನ್ನಾಗಿರುತ್ತದೆ. ಅದರಿಂದ ಖಂಡಿತ ಜನ ಬರ್ತಾರೆ, ಒಳ್ಳೆ ವ್ಯಾಪಾರ ಆಗುತ್ತೆ ಅಂತೇಳಿ ನಮಗೆ ಇದಿದೆ. ಓಕೆ, ಧನ್ಯವಾದಗಳು. ನೋಡಿ, ಇದರ ಜೊತೆಗೆ ಇಲ್ಲೊಂದು ಮಸಾಜ್ ಸೆಂಟರ್ ಕೂಡ ಇದೆ. ಮಸಾಜ್ ಮಾಡುವಂತಹ ಪರಿಕರಗಳನ್ನು ಮಾರಾಟ ಮಾಡುವಂಥದ್ದು. ಬೆನ್ನಿಗೆ ಮಸಾಜ್ ಮಾಡುವಂಥದ್ದು ಇರ್ಬೋದು. ಬೆನ್ನಿಗೆ ಸೊಂಟಕ್ಕೆಲ್ಲ ಮಾಡುವ ಮಸಾಜ್ ಮಿಷನ್, ಅಕ್ಯುಪ್ರೆಷರ್ ಥೆರಪಿ ಇದೆ ಅಲ್ಲ, ಅದರದ್ದು ಮಿಷನ್ ಐಟಮ್ಸ್ ಇದು. ಬಾಡಿಗೆಲ್ಲ ಫುಲ್ಟಾಗಿ ನಮಗೆ ಸ್ವಂತವಾಗಿ ಮಾಡ್ಬೋದು, ಸೆಲ್ಫಿ ಯೂಸ್ ಮಾಡ್ಬೋದು, ಆ ಟೈಪ್ ಐಟಮ್ಸ್ ಇದು. ಫುಲ್ಲು ಬಾಡಿ ಮಸಾಜ್ ಬರುತ್ತೆ. ಎಷ್ಟು ಅದಕ್ಕೆ? ಇದು 2150 ಬರುತ್ತೆ ರೈಟ್. 2150. ಹೌದು. ಇಲ್ಲೇನಾದರೂ ನಮ್ಮ ವಿಡಿಯೋ ನೋಡಿ ಬಂದವರಿಗೆ ಸ್ವಲ್ಪ ಕಮ್ಮಿ ಮಾಡ್ಬೋದು. ನೋಡಿ, ವಿಡಿಯೋ ನೋಡಿ ಬಂದಿದ್ದೇನೆ ಅಂತ ಹೇಳಬೇಕು. ಇಲ್ಲಿ ಬಂದರೆ ಕಮ್ಮಿ ಮಾಡುವಂಥ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದರು. ಅದರ ಜೊತೆಗೆ ಇನ್ನೊಂದಷ್ಟು ವಿವಿಧ ಪರಿಕರಗಳ ಸ್ಟಾಲ್ಗಳಿದ್ದಾವೆ ನೋಡಿ. ಧೂಪ ಹಾಕುವಂಥದ್ದು, ಸಾಂಬ್ರಾಣಿ, ಕರ್ಪೂರ, ತೈಲ, ಗಂಧದ ಪುಡಿ ಆಗಲಿ, ಸೊಳ್ಳೆ ಬರದಲ್ಲೇ ಇರೋದಕ್ಕಾಗಲಿ, ರೂಮ್ ಫ್ರೆಶ್ನರ್ಗಾಗಲಿ, ಎಲ್ತಿಗೆ ಬೇಕಾದ್ರೆ ಮಿಕ್ಸ್ ಹಾಕ್ಕೊಂಡು ನಿಮಗೆ ಹೆಲ್ತಿಗೆ ಒಳ್ಳೇದಾಗುತ್ತೆ. ನ್ಯಾಚುರಲ್ ಏನಿದೆಯೋ ಅದನ್ನು ಗಮಲ ಕುಡಿಯೋದಕ್ಕೆ ಮಾತ್ರ ಅನುಕೂಲ ಆಗುತ್ತೆ. ಅದು ಜಲ್ ಮೇಡಮ್, ಆಫೀಸಲ್ಲೆಲ್ಲ ಏನಾದರೂ ಬೇಕಂದರೆ ನಿಮಗೆ ಒಳ್ಳೆ ಗಮಲ ಬೇಕಂದರೆ ಅದನ್ನು ಹಾಕ್ಕೊಬೋದು. ನಿಂಬೆಹಣ್ಣು ಥರ ಸ್ಮೆಲ್ಲು ಮತ್ತು ಕಿತ್ಲಿನ ಥರ ಸ್ಮೆಲ್ಲು, ಹಣ್ಣುಗಳ ಥರ ಬರೋದು ಜಲ್ ಸಿಗುತ್ತೆ. ಏನು ರೇಟ್ ಇದು ಸರ್? ಅದು 450 ಇದೆ, 300 ಲಾಸ್ಟ್ ರೇಟ್. 450 ಇದೆ, 300. ನೀವು ವಿಡಿಯೋ ನೋಡಿ ಬಂದರೆ 300 ಕೊಡ್ತಾರೆ. ವಿಡಿಯೋ ನೋಡಿ ಬಂದೇನೆ ಅಂತ ಹೇಳಬೇಕು. ನೋಡಿ, ಬೇರೆ ಬೇರೆ ತಿಂಡಿ ತಿನಿಸುಗಳ ಒಂದು ಸ್ಟಾಲ್ಗಳು ಕೂಡ ಇದ್ದಾವೆ. ಬನ್ನಿ, ಈ ಕಡೆಯ ಸ್ಟಾಲ್ಗಳು ಕೆಲವು ಇನ್ನೂ ಓಪನ್ ಆಗಲಿಲ್ಲ, ಅವುಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಮತ್ತು ಬಹಳಷ್ಟು ಸ್ಟಾಲ್ಗಳು ಬಹಳ ವಿಭಿನ್ನವಾಗಿ ಇದ್ದಾವೆ ಅಂತ ಹೇಳ್ಬೋದು. ಫ್ಲ್ಯಾಕ್ಸ್ಡ್ ಅಗಾಸಿ ಜವಾಸ ಉಪಯೋಗಗಳು, ಹೀಗೆ ಬೇರೆ ಬೇರೆ ಒಂದು ಬಟ್ಟೆಯ ಸ್ಟಾಲ್ಗಳಿರ್ಬೋದು, ಆಹಾರದ ಸ್ಟಾಲ್ಗಳಿರ್ಬೋದು, ಹೀಗೆ ಬಹಳ ವಿಶೇಷವಾಗಿ ಇಲ್ಲಿ ಸ್ಟಾಲ್ಗಳ ನಿರ್ಮಾಣವನ್ನು ಮಾಡಿದ್ದಾರೆ. ಸ್ಟಾಲ್ಗಳಲ್ಲಿ ಬಹಳ ಆಸ್ಥೆಯಿಂದ ಇಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಏನಿದು? ಒಮೆಗಾ ಫ್ಲ್ಯಾಕ್ಸೀಡ್ ಅಂತೇಳಿ ಸರ್. ಇದು 1 kg ಫಿಶಲ್ಲಿ ಸಿಗುವಂಥ ಒಮೆಗಾ 3 ಇರುತ್ತಲ್ಲ, ಇದು 15 ಗ್ರಾಮಲ್ಲಿ ಸಿಗುತ್ತೆ. ಇದಕ್ಕೆ ನೇರಳೆಹಣ್ಣಿನ ಪೌಡ್ರು, ನುಗ್ಗೆಕಾಯಿ ಪೌಡ್ರು, ಅಂಬಿ ಅರಿಶಿನ, ಕರಿ ಉಪ್ಪು, ಲಿಂಬೆ ರಸ, ಗೂಗುಳ, ಸೀನತ್ತ ಎಲ್ಲ ಮಿಕ್ಸ್ ಮಾಡಿರ್ತೀವಿ. ಹಾರ್ಟ್ ಪ್ರಾಬ್ಲಮ್ಮು, ಶುಗರು, ಅಸ್ತಮಾ, ಕ್ಯಾನ್ಸರ್ಗೂ ಯೂಸ್ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಏರ್ ಪಲ್ಸ್ ಕಡಿಮೆ ಮಾಡುತ್ತೆ.
ಇದು ರಾಗಿ ಫ್ರಾಮ್ಸ್ ಇದೆ ನೋಡಿ, ಆರ್ಗ್ಯಾನಿಕ್ ಮಿಲೆಟ್ಸ್. ನವಣೆ, ಆರ್ಕ, ಬರ್ಗ, ಸಜ್ಜ ತಿಂತಿರಲ್ವ, ರಾಗಿದಿದೆ ನೋಡಿ. ಓವನಲ್ಲೂ ಮಾಡ್ಬೋದು, ಆಯಿಲಲ್ಲೂ ಮಾಡ್ಬೋದು, ವಿತ್ ಆಯಿಲ್ ವಿತೌಟ್ ಆಯಿಲು ಮಾಡ್ಕೋಬೋದು. ನೋಡಿ ಇದನ್ನು ನೀವು ತೋರಿಸಿ. ಇದರ ಜೊತೆಗೆ ಶ್ರೀ ಸಾಯಿ ತಾರಾ ಸಾರಿ ಹೌಸ್ ಇದೆ ನೋಡಿ, ಸಾರಿ ಹೌಸ್ ಇದೆ. ಲೇಡೀಸಿಗೆ ತುಂಬ ಇಷ್ಟ ಆಗುವಂಥ ಒಂದು ಸ್ಟಾಲ್. ಅದರ ಜೊತೆಗೆ ಆಯಿಲ್ ಫ್ರೀ ಆದಂತಹ ತಿಂಡಿ ತಿನಿಸುಗಳನ್ನು ಮಾಡುವಂತಹ ಸ್ಟಾಲ್. ಇವುಗಳು ಕೂಡ ಲೇಡೀಸಿಗೆ ಬಹಳ ಇಷ್ಟ ಆಗ್ಬೋದು. ಅದ್ರ ಜೊತೆಗೆ ವಿವಿಧ ವಾಹನಗಳನ್ನು ಇಲ್ಲಿ ಇಡಲಾಗಿದೆ, ವಿವಿಧ ವಾಹನಗಳನ್ನು ಇಲ್ಲಿ ಶೋಕೇಸ್ ಮಾಡಲಾಗಿದೆ. ಆ ಒಂದು ಶೋರೂಮನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಬಹಳ ವಿಶೇಷವಾಗಿ ವಿವಿಧ ವಾಹನಗಳನ್ನು ಇಲ್ಲಿ ಇಡಲಾಗಿದೆ. ಮೇಡಮ್, ಈ ಶೋರೂಮಿನ ವಿಶೇಷತೆ ಇದೆ. 100 ರೂಪೀಸ್ ಲಕ್ಕಿ ಡ್ರಾ ಶೋರೂಮ್ ಇದೆ. ಮತ್ತು ಇದೆ ಬೈಕ್, ಬೇರೆ ಬೇರೆ ಬೈಕ್ ಇದೆ, ಟಿ ವಿ, ಫ್ರಿಜ್, ವಾಷಿಂಗ್ ಮೆಷೀನ್. 100 ರೂಪೀಸ್ ನೀವು 1 ಟಿಕೆಟ್ ಬೈ ಮಾಡಿ, ನಿಮ್ಮ ನಂಬರ್, ನೇಮ್, ಅದೇ ರೋಲರ್ ಅಲ್ಲಿ ಪುಟ್ಟೆ. ಇಫ್ ಯು ವಿನ್, your name will be announced, you win any of the products. ಯಾವಾಗ? This is starting from 5 o'clock evening. ಬೇರೆ ಈಗ ಅದು ಲಕ್ಕಿ ಡ್ರಾ ಯಾವಾಗ? 5 o'clock evening onwards, 2 days. 2 days ಹೌದು. ಅಲ್ಲ, ಎಷ್ಟು ಟೈಮಿಗೆ ಒಮ್ಮೆ ಲಕ್ಕಿ ಡ್ರಾ ಮಾಡ್ತೀರಿ? Tomorrow day after 2 hours. ಓಕೆ. ನೋಡಿ, ಇಲ್ಲೊಂದು ಲಕ್ಕಿ ಡ್ರಾ. ನೀವು ಇಲ್ಲಿ ಕೇವಲ ಕಂಬಳಕ್ಕೆ ಬರೋದು ಮಾತ್ರ ಅಲ್ಲ, ಇದೊಂದು ಲಕ್ಕಿ ಡ್ರಾದ ಟಿಕೆಟ್ ತಗೊಂಡ್ರೆ ಇದು ಓಲ್ಡ್ ಏಜ್ ಹೋಮ್ಗೂ ಕೂಡ, ಅಂದರೆ ವೃದ್ಧಾಶ್ರಮಕ್ಕೂ ಕೂಡ ಸಪೋರ್ಟು ಮಾಡುವಂತಹದ್ದೊಂದು ಯೋಜನೆ. ನೀವು ಇಂತಹ ಕ್ಲಾಸಿಕ್ ಬೈಕ್ಗಳನ್ನು ಖರೀದಿ ಮಾಡೋದಕ್ಕಿಂತ 100 ರೂಪಾಯಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿಬೋದು ಅನ್ನುವಂತಹ ಲೆಕ್ಕಾಚಾರ. ಜೊತೆಗೆ ಆ ಮೂಲಕ ಸಪೋರ್ಟ್ ಬೇರೆ ಬೇರೆ ಐಟಮ್ಗಳಿದ್ದಾವೆ. ಜೊತೆಗೆ ಇಲ್ಲಿರುವಂತಹ ಸೋಫಾ ಸೆಟ್ ಇರ್ಬೋದು, ಬೇರೆ ಒಂದು ಸ್ಕೂಟಿ ಇರ್ಬೋದು, ಎಲ್ಲವೂ ಕೂಡ ಇದ್ದಾವೆ. ಇಲ್ಲಿ ನೀವು ತೆಗೆದುಕೊಂಡಿರುವಂತಹ ಟಿಕೆಟ್ಗಳನ್ನು ಹೀಗೆ ಹಾಕಲಾಗುತ್ತೆ. ಅದಾದ ನಂತರ ಲಕ್ಕಿ ಡ್ರಾ ಮಾಡಲಾಗುತ್ತೆ. ಇದು ಭಾಳ ವಿಶೇಷವಾಗಿ 100 ರೂಪಾಯಿಗೆ ಒಂದು ಟಿಕೆಟ್ ಅನ್ನುವಂಥದ್ದು. ಈ ಕಾನ್ಸೆಪ್ಟ್ ಬಗ್ಗೆ ಇಲ್ಲಿನವರು ವಿವರಿಸಲಿಕ್ಕಿದ್ದಾರೆ. ಏನು ಕಾನ್ಸೆಪ್ಟ್ ಇದು, ಏನೆಲ್ಲ ಇದೆ ಬಹುಮಾನದ ರೂಪದಲ್ಲಿ, ಏನು ಲೆಕ್ಕಾಚಾರ ಅಂತ. ನಮಸ್ಕಾರ. ಆ್ಯಕ್ಚುಲಿ ಇಲ್ಲಿ ಇವತ್ತು ಸಂಜೆ 5 ಗಂಟೆಯಿಂದ ಇಲ್ಲಿ ಲಕ್ಕಿ ಡ್ರಾ ಶುರು ಆಗ್ತದೆ. ಸೊ ಯಾರೆಲ್ಲ ಬಂದಿದ್ದಾರೆ, ನಿಮಗೆ ಕೂಪನ್ ವರ್ತ್ ಇರೋದು 100 ರೂಪೀಸ್. ಒಂದೊಂದು ಕೂಪನ್ 100 ರೂಪೀಸಿಗೆ ಇರುತ್ತೆ. ಸೊ ಇವತ್ತು ಸಂಜೆ 5 ಗಂಟೆಯಿಂದ ಪ್ರತಿ 2 ಗಂಟೆಗೂ ನಾವು ವಿನ್ನರ್ಸ್ನ ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ನಾವು ಒಂದು ಲಕ್ಕಿ ಡ್ರಾನ ಸ್ಟಾರ್ಟ್ ಮಾಡ್ತೀವಿ. ಸೊ 5 ಗಂಟೆಯಿಂದ 3 ವಿನ್ನರ್ಸ್ನ ಸೆಲೆಕ್ಟ್ ಮಾಡ್ತೀವಿ. ಸೊ ಇವತ್ತು, ನಾಳೆ, ನಾಡ್ದು ಬೆಳಿಗ್ಗೆ ಸೊ ಯಾರೆಲ್ಲ ವಿನ್ ಆಗ್ತಾರೋ ಅವರಿಗೆ ವಾಷಿಂಗ್ ಮಷಿನ್ ಇರ್ಬೋದು, ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್, 3 ಪ್ರೈಸ್ ಇರುತ್ತೆ. ಸೊ ಅವ್ರಿಗೆ ವಾಷಿಂಗ್ ಮಷಿನ್ ಇರ್ಬೋದು, ಸ್ಪೀಕರ್ಸ್ ಇರ್ಬೋದು, ಅಥವಾ ಮೈಕ್ರೋವೇವ್ ಇರ್ಬೋದು, ಅಥವಾ ನಮ್ಮ ಡಿನ್ನರ್ ಸೆಟ್ ಇರ್ಬೋದು, ಸ್ಪೀಕರ್ ಏನೇ ಇರ್ಬೋದು ಅಂಥದ್ದು ಸಿಗುತ್ತೆ. ಹಾಗೂ ಈ ಬೈಕ್ಗಳು ಏನಿದೆಯೋ ಅದು ಲಾಸ್ಟ್ ಸಂಡೇ ನೈಟ್ ಒಂದು ಬಂಪರ್ ಪ್ರೈಸ್ ಇರುತ್ತೆ. ಸೊ ಆ ಬಂಪರ್ ಪ್ರೈಸಿಗೆ ನಾವು ಫಸ್ಟ್ ಪ್ರೈಸಿಗೆ ಈ ಬೈಕ್ನ ಕೊಡ್ತಾಯಿದ್ದೀವಿ, ಸೆಕೆಂಡ್ ಪ್ರೈಸಿಗೆ ಈ ಬೈಕ್ನ ಕೊಡ್ತಾಯಿದ್ದೀವಿ, ಇನ್ನೊಂದು ಥರ್ಡ್ ಪ್ರೈಸಿಗೆ ಈ ಬೈಕ್ನ ಕೊಡ್ತಾಯಿದ್ದೀವಿ. ದಟ್ ಈಸ್ ಸಂಡೇ ಲಾಸ್ಟಿಗೆ, ಸಂಡೇ ಈವ್ನಿಂಗ್ ಒಂದು ಲಾಸ್ಟ್ ಒಂದು ಅನೌನ್ಸ್ಮೆಂಟಲ್ಲಿ ನಾವು ಬಂಪರ್ ಪ್ರೈಸ್ ವಿನ್ನರ್ಸ್ನ ನಾವು ಅನೌನ್ಸ್ ಮಾಡ್ತಾಯಿದ್ದೀವಿ. ಓಕೆ, ಆಲ್ ದಿ ಬೆಸ್ಟ್. ನೋಡಿ, ಒಂದು ಬಹಳ ವಿಶೇಷ ಇದೆ. ಏನು ಅಂತಂದರೆ ಇವತ್ತು ನಾಳೆ ಅಂದರೆ 25 ಮತ್ತು 26ನೇ ತಾರೀಕಿಗೆ ಚಿಕ್ಕ ಚಿಕ್ಕ ಪ್ರೈಸ್ಗಳಿದ್ರೆ ಬಂಪರ್ ಪ್ರೈಸ್ನ ರೂಪದಲ್ಲಿ ಸಂಡೇ ಇದನ್ನು ಬಂಪರ್ ಪ್ರೈಸ್ನ ರೂಪದಲ್ಲಿ ನೀವು ಪಡ್ಕೊಳ್ಬೋದು. ಅದಕ್ಕೆ ಇಲ್ಲಿ ಲಕ್ಕಿ ಡಿಪ್ಪನ್ನು ತೆಗೆದುಕೊಳ್ಬೇಕಾದಂಥ ಅಗತ್ಯತೆ ಇದೆ. ಈ ಸ್ಟಾಲ್ಗೆ ನೀವು ಭೇಟಿ ಕೊಟ್ಟರೆ ನಿಮ್ಮ ಅದೃಷ್ಟವನ್ನು ಕೂಡ ಪರೀಕ್ಷೆ ಮಾಡ್ಬೋದು. ಕಂಬಳದ ಸ್ಟಾಲ್ಗಳಲ್ಲಿ ಮತ್ತೊಂದು ಸ್ಟಾಲ್ ಗಾಣದ ನೇಚರ್ ಗ್ರೀನ್ ಮಂಗಳೂರಿನ ಕೊಬ್ಬರಿ ಎಣ್ಣೆ ಮಿಲ್. ಇದು ವಿಶೇಷವಾಗಿ ಕೊಬ್ಬರಿ ಎಣ್ಣೆಗೆ ಡಿಮ್ಯಾಂಡ್ ಜಾಸ್ತಿ ಇದೆ ಬೆಂಗಳೂರಿನಲ್ಲಿ. ಈ ಹಿನ್ನೆಲೆಯಲ್ಲಿ ಈ ಸ್ಟಾಲ್ಗೂ ಕೂಡ ಬಹಳ ಡಿಮ್ಯಾಂಡ್ ಬರ್ಬೋದು. ಮೇಡಮ್, ಏನು ನಿರೀಕ್ಷೆ ಇದೆ ನಾಳೆ? ನಮಗೆ ಮುಖ್ಯವಾಗಿ ಇಲ್ಲಿ ಕಂಬಳ ನೋಡುವ ಉದ್ದೇಶ ಸರ್. ಮತ್ತು ಕಂಬಳ ಹೇಗೆ ನಡೀತದೆ ಅಂತ ನೋಡಬೇಕು. ನಾವು ಚಿಕ್ಕಂದಿನಲ್ಲೇ ಕಂಬಳ ಅಭಿಮಾನಿಗಳು. ಇನ್ನೂ ಕೂಡ ಇಲ್ಲಿನ ಜನರು ಅದಕ್ಕೆ ಪ್ರೋತ್ಸಾಹ ನೀಡಬೇಕು. ಅದರ ಜೊತೆಯಲ್ಲಿ ಕಂಬಳದ ಕೋನಗಳಿಗೆ ಕೂಡ ಎಣ್ಣೆ ಉಪಯೋಗ ಆಗ್ತದೆ. ಮತ್ತು ಇಲ್ಲಿ ಎಲ್ಲ ಬ್ಯಾಂಗ್ಳೂರಿನ ಜನರಿಗೆ ಮಂಗಳೂರಿನ ಕೊಬ್ಬರಿ ಎಣ್ಣೆಯನ್ನು ಪರಿಚಯಿಸಬೇಕು. ಪ್ಯೂರಿಟಿ ಇದೆ ಇದರಲ್ಲಿ. ಬಿಸ್ನೆಸ್ ಎಷ್ಟು ಬರ್ತದೆ ಅಂತ ಹೇಳುವ ನಿರೀಕ್ಷೆ ನಾಳೆ ತುಂಬ ಬರ್ಬೋದು. ಮಾರ್ಕೆಟಿಂಗ್ ಆಗ್ತದೆ, ಪಬ್ಲಿಸಿಟಿ ಆಗ್ತದೆ. ಮತ್ತು ಆಲ್ರೆಡಿ ನಮ್ಮ ತುಂಬ ಕಸ್ಟಮರ್ಸ್ ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಅವರಿಗೆ ಕೂಡ ಇಲ್ಲಿ ಒಂದು ಸಿಗ್ತದೆ ಒಳ್ಳೆ ಎಣ್ಣೆ ಎನ್ನುವಂಥ ಭಾವನೆಯನ್ನು ಇಲ್ಲಿ ಇರಿಸಿ ನಾವು ಈ ಒಂದು ಸ್ಟಾಲನ್ನು ಆರಂಭಿಸಿದ್ದೇವೆ. ಓಕೆ, ಆಲ್ ದಿ ಬೆಸ್ಟ್ ಮೇಡಮ್. ಶುಭವಾಗಲಿ. ಮತ್ತೊಂದು ಮಂಗಳೂರು ಸ್ಪೆಷಲ್ ದಮ್ ಬಿರಿಯಾನಿ ಉಂಟಂತೆ ನಾಳೆ. ಅದರ ಜೊತೆಗೆ ದಾವಣಗೆರೆ ಖಡಕ್ ಬಿಸಿ ಜೋಳದ ರೊಟ್ಟಿ. ದಾವಣಗೆರೆ ಖಡಕ್ ಬಿಸಿ ಜೋಳದ ರೊಟ್ಟಿ. ಈಗಾಗಲೇ ಫುಡ್ಡು ಪ್ರಿಯರು ಬಂದು ಬೇರೆ ಬೇರೆ ಆಹಾರವನ್ನು ಸವಿತಾ ಇದ್ದಾರೆ. ನೋಡೋ, ಸವಿತಾ ಇರೋ ಹತ್ರ ಮಾತಾಡುವ. ನಮಸ್ತೆ. ನಮಸ್ತೆ.
ಬೇಡ. ಹೇಗಿದೆ? ಚೆನ್ನಾಗಿದೆ. ಏನು ತಿಂತಿದ್ರಿ? ಬಜ್ಜಿ ತಿಂತಾ ಇದ್ದೀನಿ. ಬಜ್ಜಿ ತಿಂತಿದ್ರಾ? ಯಾವ ಚೆನ್ನಾಗಿತ್ತು ಬಜ್ಜಿ? ಬೇರೆ ಏನು ತಿಂದ್ರಿ? ಬಜ್ಜಿ ತಿಂದೆ, ಮಸಾಲೆ ಪುರಿ ತಿಂದೆ, ಆಮೇಲೆ ಕೊಟ್ಟಿಗೆ ಇತ್ತು ಅದನ್ನು ತಿಂದೆ. ಕೊಟ್ಟಿಗೆ 3 ಐಟಮ್ ಆಯ್ತು ಈಗ. ಹೇಗಿದೆ? ಚೆನ್ನಾಗಿದೆ. ಊರಿನಲ್ಲಿ ಮಾಡ್ದಂಗಿದೆಯಾ? ಆಲ್ಮೋಸ್ಟ್ ಹೇಳ್ಬೋದು. ನಿಮ್ಮ ಊರು ಯಾವುದು? ನಾನು ಮಂಗಳೂರವಳೆ, ಬಟ್ ಸೆಟಲ್ಡ್ ಇನ್ ಬ್ಯಾಂಗ್ಳೂರ್. ಹೇಗೆ ಅನ್ಸುತ್ತೆ ಮೇಡಮ್, ಮಂಗಳೂರಿನವರು ಬೆಂಗಳೂರಿನಲ್ಲಿ ಸೆಟ್ಲ್ ಆದವರಿಗೆ ಇಲ್ಲಿ ನಮ್ಮೂರಿನ ಕಂಬಳ, ನಮ್ಮೂರಿನ ರುಚಿ, ನಮ್ಮೂರಿನ ಐಟಮ್ಗಳು? ಚೆನ್ನಾಗಿ ಅನಿಸುತ್ತೆ. ಆಬ್ವಿಯಸ್ಲಿ ನಾವು ಬೆಂಗಳೂರಲ್ಲಿ ಬಂದಾಗ ನಮಗೆ ಊರಿನ ತಿಂಡಿಗಳು ಸಿಗಲ್ಲ ಡೈಲಿ. ನಾವು ಮನೇಲಿ ಮಾಡ್ಕೊಳ್ತೀವಿ, ಅದು ಬೇರೆ ವಿಷಯ. ಬಟ್ ಹೊರಗಡೆ ಹೋಗಬೇಕಾದ್ರೆ ಅದು ಯಾವಾಗಲೂ ಸಿಗೋದಿಲ್ಲ. ಸೊ ಈ ಥರ ಒಂದು ಸಂದರ್ಭದಲ್ಲಿ ಫ್ರೆಂಡ್ಸ್ ಒಟ್ಟಿಗೆ, ನಮ್ಮ ರಿಲೇಟಿವ್ಸ್ ಒಟ್ಟಿಗೆ ಬಂದಾಗ ಈ ಥರ ಒಂದು ವಾತಾವರಣ ಖುಷಿಯಾಗತ್ತೆ ನೋಡಲಿಕ್ಕೆ. ಸೊ ನೈಸ್, ಚೆನ್ನಾಗಿ. ನೋಡಿ, ಮಂಗಳೂರಿನ ತಿಂಡಿಯನ್ನು ಸವಿತಾ ಮಾತಾಡ್ತಾ ಇದ್ದಾರೆ. ಜೊತೆಗೆ ಅವರು ಕೂಡ ಖುಷಿ ಆಯಿತು, ಭಾರಿ ಚೆನ್ನಾಗಿತ್ತು ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದಾರೆ. ಇದು ನಂದಿನಿಯ ಪ್ರಾಡಕ್ಟ್ಗಳು ಸಿಗುವಂತಹ ಒಂದು ಸ್ಟಾಲ್. ನಂದಿನಿಯ ಪ್ರಾಡಕ್ಟ್ಗಳು ಸಿಗುವಂಥದ್ದು. ಇನ್ನೊಂದು ಮೇಲುಕೋಟೆ ಪುಳಿಯೋಗರೆ, ಜೋಳದ ರೊಟ್ಟಿ, ಗಿರ್ಮಿಟ್ ಮತ್ತು ಬೋಬಾ ಬಬಲ್ ಟೀ. ಏನದು ಬೋಬಾ ಬಬಲ್ ಟೀ ಅಂದರೆ? ಅದು ಕೊರಿಯನ್ದು ಹೊಸ ಡ್ರಿಂಕ್ ಬಂದಿದೆ ಈಗ. ಏನದು? ಇದು ಚೂವಿಂಗ್ ಬೋಬಾ. ಇದು ಇಲ್ಲಿ ನೋಡಿ, ಚೂವಿಂಗ್ ಬೋಬಾ. ಇದು ಕೊರಿಯನ್ ಡ್ರಿಂಕು, ಕೂಲ್ ಡ್ರಿಂಕ್ಸ್ ಅಥವಾ ಶೇಕ್ಸ್ ಎಲ್ಲ ಕುಡಿತೀರಲ್ಲ ಆ ಥರ. ಅದಲ್ಲದೆ ಇದು ಪಾಪಿಂಗ್ ಬೋಬಾಸ್ ಅಂತ, ಶೋದ ಪಾಪಿಂಗ್ ಬೋಬಾಸ್ ಅಂತ ಬರುತ್ತೆ. ಸೊ ಅದೊಂದು ಐಟಮ್ ಇದೆ ಈ ಥರದ್ದು. ಸೊ ಅದು ಕೂಲ್ ಡ್ರಿಂಕಲ್ಲಿ ಒಂದು ಟೇಸ್ಟಿಗೆ. ಹೇಗಿದೆ ರೆಸ್ಪಾನ್ಸ್ ಇದಕ್ಕೆಲ್ಲ? ಇನ್ನೂ ಏನೂ ಸ್ಟಾರ್ಟ್ ಆಗಿಲ್ಲ, ಆಗಬೇಕು. ಎಕ್ಸ್ಪೆಕ್ಟೆಡ್ ಕ್ರೌಡ್ ಇದೆ, ಸೊ ಆಗುತ್ತೆ ಅನ್ಸುತ್ತೆ. ಆಲ್ ದಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸರ್. ಎಸ್, ಇಲ್ಲಿ ನೋಡಿ ಇನ್ನೊಂದು ಮಸಾಲ, ಮಂಗಳೂರು ಮಸಾಲದ ಸ್ಟಾಲನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಇಲ್ಲಿ ಬೇರೆ ಬೇರೆ ಡ್ರಿಂಕ್ಸನ್ನು ಸವಿತಾ ಇದ್ದಾರೆ. ಮೇಡಮ್, ಏನು ಡ್ರಿಂಕ್ಸ್ ಮಾಡ್ತಾ ಇದ್ದೀರಿ? ತುಳು ಕೂಟದ ಸದಸ್ಯರು, ವಿವಿಧ ತುಳು ಸಂಘಟನೆಗಳಲ್ಲಿರುವವರು. ಮೇಡಮ್ ಹೇಳಿ. ಇದು ಕೋಕೋ ಸ್ಯಾಪ್ ಅಂಥೇಳಿ ಚೆನ್ನಾಗಿದೆ ಟೇಸ್ಟು. ನೋಡೋಣ ಅಂತ, ಯಾಕಂದರೆ ನಾಳೆ ಎಲ್ಲ ನಾವು ಬ್ಯುಸಿ ಆಗಿರ್ತೀವಿ, ಎಲ್ಲ ಕಮಿಟಿಯವರಾಗಿರೋದ್ರಿಂದ, ಕಂಬಳ ಕಮಿಟಿಯಲ್ಲಿ ಇರೋದ್ರಿಂದ ನಾಳೆ ಬ್ಯುಸಿ ಆಗಿರ್ತೀವಿ. ಹಾಗಾಗಿ ಇವತ್ತೆಲ್ಲ ಯಾವ ರೀತಿ ಇದೆ ನೋಡೋಣ ಅಂದ್ಕೊಂಡು ಒಂದು ರೌಂಡ್ ಹೊಡಿತಾ ಇದ್ದೀವಿ. ಚೆನ್ನಾಗಿದೆ, ಪರವಾಗಿಲ್ಲ. ಹೌದು, ಯಾಕಂದರೆ ನಾಳೆ ಎಲ್ಲ ನಮಗೆ ಸ್ವಾಗತ ಸಮಿತಿಲಿ ಇರ್ತೀವಿ. ಹಾಗಾಗಿ ಇಲ್ಲೆಲ್ಲ ಬರೋಕ್ಕಾಗೋದೇ ಇಲ್ಲ ನಮಗೆ. 2 ಡೇಸೂ ಅಲ್ಲಿ ಬ್ಯುಸಿ ಆಗಿರ್ತೀವಿ. ಹಾಗಾಗಿ ಇವತ್ತೆಲ್ಲ ಸವಿತಾ ನೋಡೋಣ ಇಲ್ಲಿ ಹೇಗಿದೆ ಟೇಸ್ಟ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ನೀವು ಕುಡೀರಿ. ನಾವು ಕುಡಿಯೋಣ. ಓಕೆ, ಥ್ಯಾಂಕ್ ಯು. ನಮ್ಮ ಜೊತೆ ಮಾತ್ರ ಸದನ್ ಇದ್ದಾರೆ. ಹೇಗಿದೆ? ಹೇಗಿದೆ ಇಲ್ವಾ? ಎಸ್, ಕೋಸ್ಟಲ್ ರುಚಿ ಮಂಗಳೂರು. ಸರ್, ಏನಿದೆ ಕೋಸ್ಟಲ್ ರುಚಿ? ನಮ್ಮಲ್ಲಿ ನೀರು ದೋಸೆ, ಪುಳಿ ಮುಂಚಿ, ಕೋರೊಟ್ಟಿ, ಆಮೇಲೆ ಸುಕ್ಕ. ಯಾವಾಗ? ಈಗ ಶುರು ಆಗ್ತದೆ, ರೆಡಿ ಆಗ್ತಾ ಉಂಟು. 5 ಗಂಟೆಗೆ. ಒಂದು ಇವತ್ತೇ ನೀವು ಬರುವವರಿದ್ರು ಅಂದರೆ 24ನೇ ತಾರೀಕಿಗೆ ಸಂಜೆ 6 ಗಂಟೆ ನಂತರ ಬರೋರಿದ್ರು ಕೂಡ ಇಲ್ಲಿ ಕೋಸ್ಟಲ್ ರುಚಿ ಸಿಗ್ತದೆ. ಎಲ್ಲ ನೀರು ದೋಸೆ, ಚಿಕನ್ ಪುಳಿ ಮುಂಚಿ, ಕೋರ್ ರೊಟ್ಟಿ, ಮಂಗಳೂರು ಚಿಕನ್ ಕರಿ, ನೀರು ದೋಸೆ, ಚಿಕನ್ ಸುಕ್ಕ, ಅಂಜಲ್ ತವ, ಹೀಗೆ ಮಂಗಳೂರಿನ ಜಬರ್ದಸ್ತ್ ರುಚಿಯನ್ನು ಸವಿಯೋದಕ್ಕೆ ಇಲ್ಲಿ ಬರ್ಬೋದು. ಆಲ್ ದಿ ಬೆಸ್ಟ್. ಶೆಟ್ಟೀಸ್ ಕಿಚನ್, ದಾವಣಗೆರೆ ಬೆಣ್ಣೆ ದೋಸೆ. ದಾವಣಗೆರೆಯಲ್ಲಿ ಬೆಣ್ಣೆ ದೋಸೆ ಅಂತಂದರೆ ಭಾರಿ ಫೇಮಸ್ಸು. ನೋಡಿ, ಈಗಾಗಲೇ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಹಾಕ್ತಾ ಇದ್ದಾರೆ. ದಾವಣಗೆರೆಯ ಬೆಣ್ಣೆ ದೋಸೆಯ ತಯಾರಿಯಲ್ಲಿ ತೊಡಗ್ತಾ ಇದ್ದಾರೆ. ಬೆಣ್ಣೆ ದೋಸೆ ರೆಡಿ ಆಗ್ತದೆ, ನೀವು ಕೂಡ ರುಚಿಯನ್ನು ಸವಿಬೋದು. ಅದರ ಜೊತೆಗೆ ಸಿಂಪ್ಲಿ ನ್ಯಾಚುರಲ್ ಒಂದು ಐಸ್ ಕ್ರೀಮು. ಸರ್ ನಮಸ್ತೆ. ತಿರುಗಿ. ಹೇಗಿದೆ? ಒಳ್ಳೆ ಇದೆ. ಇದೆಯಾ? ಯಾವ ಫ್ಲೇವರ್ ಅದು? ಇದು ಅರ್ಕನ್ನ ಅಡಿಕೆ ಒಳ್ಳೆ ಇದೆಯಾ? ಸರ್, ಹೇಗಿದೆ? ಚೆನ್ನಾಗಿದೆ. ಹೌದು. ಹೇಗಿದೆ ಸರ್ ಬೆಂಗಳೂರಲ್ಲಿ ಕಂಬಳ? ಏನು ಹೇಳ್ತೀರಿ? ಬೆಂಗಳೂರು ಕಂಬಳ ಸೂಪರ್. ಫಸ್ಟ್ ಟೈಮ್ ಆಗಿ ಮಂಗಳೂರಿಂದ ಬೆಂಗಳೂರಿಗೆ ಬಂದಿದೆ. ಚೆನ್ನಾಗಿದೆ. ಇದು ನೋಡಿ, ಟೀ, ಕಾಫಿ, ಸಮೋಸ, ಸ್ವೀಟ್ ಬಿಸ್ಕೆಟ್, ಚಿಲ್ಲಿ ಬಜ್ಜಿ, ಫಾರ್ ಸ್ಟ್ರೀಟ್ ಫುಡ್ ಎಲ್ಲ ಇದೆ. ಏನೆಲ್ಲ ಇದೆ ಸರ್? ಸರ್, ಇಲ್ಲಿ ವಿ ಹ್ಯಾವ್ ಚಾಟ್ಸ್, ಮತ್ತು ಅಫ್ಕೋರ್ಸ್ ಸಮೋಸಾಸ್, ಸ್ವೀಟ್ ಬಿಸ್ಕೆಟ್, ಚಿಕನ್ ಬಿರಿಯಾನಿ, ಆಮೇಲೆ ಚಿಲ್ಲಿ ಬಜ್ಜಿ ಮತ್ತು ಪಾಪಡ್ ಎಲ್ಲ ರೆಡಿ ಆಗ್ತಿದೆ. ಸೊ ವಿಲ್ ಪ್ರಾಬ್ಲಿ ಬಿ ಪ್ರಿಪೇರ್ಡ್ ಫಾರ್ ದಿ ಎಂಟೈರ್ ಥಿಂಗ್ ಫ್ರಮ್ ಟುಮಾರೋ. ಓಕೆ. ಸೊ ಅಂದ್ರೆ ಗುಡ್ ರೆಸ್ಪಾನ್ಸ್. ನೋಡೋಣ. ವಿ ವಾಂಟ್ ಲಾಟ್ ಆಫ್ ಪೀಪಲ್ ಟು ಕಮ್ ಅರೌಂಡ್ ಆ್ಯಂಡ್ ವಾಚ್ ಕಂಬಾಲ. ಯಾಕಂದರೆ ಫಸ್ಟ್ ಟೈಮ್ ನಡೀತಾ ಇದೆ ಬೆಂಗಳೂರಲ್ಲಿ ಕಂಬಾಲ ಅನ್ನೋದು. ತುಂಬ ಜನಕ್ಕೆ ಇನ್ನೂ ಗೊತ್ತಿಲ್ಲ. ಅದು ಪ್ರಸಿದ್ಧಿ ಮಾಡಬೇಕಂದ್ರೆ ವಿ ಹ್ಯಾವ್ ಟು ಕಾಲ್ ಪೀಪಲ್
I mean, I invite everybody to come and have a look at this event. Thank you so much. Yeah, bye. ಎಸ್ ನೋಡಿ ಮತ್ತೊಂದು GC ಕೋಸ್ಟಲ್ ಕಿಚನ್, ಮತ್ತೊಂದು ಕೋಸ್ಟಲ್ ಕಿಚನ್. ಏನಿದೆ ಸರ್? ಚಿಕನ್ ಸುಕ್ಕ ಇದೆ, ಬಾಂಗ್ಡಾ ಫ್ರೈ ಇದೆ, ಮತ್ತು ತಟ್ಟೆ ಇಡ್ಲಿ ಇದೆ, ಮೀನು ರಸೆ ಇದೆ, ಎಲ್ಲ ಇದೆ. ಕಾಂಬೋ ಇದೆ ನೋಡಿ, ಈ ರೀತಿ ಕಾಂಬೋ ಸಿಗ್ತಾ ಇದೆ. ನೀವು ಕೂಡ ಬಂದು ಟ್ರೈ ಮಾಡ್ಬೋದು, ಕಾಂಬೋ ಫುಡ್ಗಳನ್ನು ಟ್ರೈ ಮಾಡ್ಬೋದು, ಒಂದಷ್ಟು ಸವಿಯಾದ ರುಚಿಗಳನ್ನು ಸವಿಬೋದು. ನೋಡಿ ಇದೀಗ ಮತ್ತೊಂದು ಸ್ಟಾಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಮತ್ತೊಂದಷ್ಟು ಸವಿಯೋದಕ್ಕೆ ಇಲ್ಲಿ ಜನರು ಕೂಡ ಕಾತುರರಾಗಿದ್ದಾರೆ. ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದನ್ನು ಕೂಡ ಇಲ್ಲಿ ಜನರು ತಿಂತಾ ಇದ್ದಾರೆ, ಜೊತೆಗೆ ತೆಗೆದುಕೊಳ್ತಾ ಇದ್ದಾರೆ. ಸರ್ ಹೇಗಿದೆ? ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಸೌಖ್ಯ. ಸೌಖ್ಯ. ಯಾವ ಊರು ನಿಮ್ಮದು? ನಾವು ತುಳುಕೂಟ ಕುವೈಟಲ್ಲಿ ಇದ್ದೇವೆ. ಕುವೈಟ್ನವರು? ನನ್ನ ಹಸ್ಬೆಂಡಿಗೆ ಇವತ್ತು ಸನ್ಮಾನ ಇತ್ತು, ಹಾಗೆ ನಾವು ಇಲ್ಲಿ ಬಂದಿದ್ದೇವೆ. ಇವತ್ತು ಬೆಳಿಗ್ಗೆ ಬಂದದ್ದು. ಓಕೆ. ಅವರು ಏನು? ವಿಲ್ಸನ್ ಡಿಸೋಜಾ. ಅವರು ತುಳುಕೂಟ ಅಧ್ಯಕ್ಷ ಕುವೈಟಿನಲ್ಲಿದ್ದದ್ದು, ಮುಂಚೆದ ಪ್ರೀವಿಯಸ್ಲಿ. ಅಧ್ಯಕ್ಷರು ತುಳುಕೂಟ ಕುವೈಟಿನ ಪ್ರೀವಿಯಸ್ ಅಧ್ಯಕ್ಷರಿದ್ದಾರೆ. ಸರ್ ಬನ್ನಿ. ಕುವೈಟಿನ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ, ಮಾಜಿ ಅಧ್ಯಕ್ಷರು ನಮ್ಮ ಜೊತೆಗಿದ್ದಾರೆ. ಸರ್, ಬೆಂಗಳೂರು ಕಂಬಳ ಇದೊಂದು ಅದ್ಭುತ, ನಿಜವಾಗಿ ಇದೊಂದು ಅದ್ಭುತ. ಯಾಕೆ ಗೊತ್ತಂದ್ರೆ, ಕಂಬಳ ಇರೋದಕ್ಕೆ ಮ್ಯಾಂಗ್ಳೂರಿಗೆ ಸೀಮಿತವಾದಿತ್ತು. ಈ ಬ್ಯಾಂಗ್ಳೂರು ಸಿಟಿಯಲ್ಲಿ ಅದೊಂದು ಮಾಡಬೇಕಾದ್ರೆ ಈ ಬ್ಯಾಂಗ್ಳೂರು ತುಳುಕೂಟದವರ ಒಂದು ಉತ್ತಮ ಸಾಧನೆ ಮಾಡಿದ್ದಾರೆ. ಈ ಸಾಧನೆ ತುಳುಕೂಟ ಬ್ಯಾಂಗ್ಳೂರಲ್ಲ, ಎಲ್ಲೆಲ್ಲಿ ತುಳುಕೂಟ ಉಂಟು ಅವರು ಹೀಗೆ ಮಾಡಬೇಕು. ನಮ್ಮ ಈ ತುಳು ಕಂಬಳ ಸಂಸ್ಕೃತಿ ಉಂಟಲ್ಲ, ಅದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಿಂದ ಹೊರಗಿನ ರಾಜ್ಯಗಳಿಗೆ, ಹೊರಗಿನ ದೇಶಗಳಿಗೆ ಸ್ವಲ್ಪ ಕಷ್ಟ, ಹೊರಗಿನ ರಾಜ್ಯಗಳಿಗೆ ಖಂಡಿತವಾಗಿ ಇದು ಮಾಡಬಹುದು ಅಂತ ಒಂದು ನನ್ನೊಂದು ಆಸೆ. ಈಗ ತುಳುಕೂಟ ಕುವೈಟಲ್ಲಿ ಇದನ್ನು ನೋಡಿದಾಗ ನಿಮಗೆ ಕುವೈಟಲ್ಲ ಮಲ್ತದೊಲಿ ಅಂತ ಆಗ್ತದ? ಇಲ್ಲ, ಹಾಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಮಗೆ ಅಲ್ಲಿನ ಲಿಮಿಟೇಷನ್ಸ್ ಉಂಟು. ಸೊ ನಾವು ಆ ರಾಜ್ಯದಲ್ಲಿ ಆ ದೇಶದಲ್ಲಿರೋದು, ಅಲ್ಲಿನ ಕಾನೂನು ಫಾಲೋ ಮಾಡಬೇಕಾಗ್ತದೆ. ನಮ್ಮದು ಕರ್ಮಭೂಮಿ. ನಮಗೆ ಕರ್ಮಭೂಮಿಯಲ್ಲಿ ನಮ್ಮ ಕರ್ಮ ಮಾಡಿ ನಾವು ಅಲ್ಲಿ ಆ ದೇಶದಂಥ ಸರ್ಕಾರದಂಥ ಎಂಥ ರೂಲ್ಸ್ ರೆಗ್ಯುಲೇಷನ್ ಉಂಟು, ಆ ರೂಲ್ಸ್ ರೆಗ್ಯುಲೇಷನಲ್ಲಿ ಪ್ರೋಗ್ರಾಮ್ ಮಾಡಿ ನಾವು ಮಾಡ್ತೇವೆ. ತುಳು ಪ್ರೋಗ್ರಾಮ್ ಮಾಡ್ತೇವೆ, ತುಳು ಪರ್ಬ ಮಾಡ್ತೇವೆ, ನಾವು ತುಳು ವಿಶ್ವ ತುಳು ಸಮ್ಮೇಳನವೇ ಮಾಡಿದ್ದೇವೆ. ಆದರೆ ಒಂದು ಇಷ್ಟೊಂದು ಇದಲ್ಲ, ಒಂದು ಲಿಮಿಟೇಷನ್ಸ್ ಉಂಟು. ಅಲ್ಲಿನ ಕಾನೂನು ಫಾಲೋ ಮಾಡಿ ಅಲ್ಲಿ ಎಷ್ಟು ಮಾಡ್ಲಿಕ್ಕೆ ಆಗ್ತದೆ ಅಷ್ಟು ಮಾಡ್ತೇವೆ ನಾವು. ಸರ್, ಇಲ್ಲೀಗ ಕೋಸ್ಟಲ್ ಕಿಚನ್ ಅಂತೆ, ಕೋಸ್ಟಲ್ ರುಚಿ ಅಂತೆ, ಎಲ್ಲ ಕೂಡ ಫುಡ್ಡಿನಲ್ಲಿಯೂ ಕೂಡ ನಮ್ಮ ದಕ್ಷಿಣ ಕನ್ನಡದ ಸಂಪೂರ್ಣ ಒಂದು ಊಟ ಉಪಚಾರದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಸವಿಯನ್ನು ಉಣಬಡಿಸ್ತಾ ಇದ್ದಾರೆ. ಏನು ಹೇಳ್ತೀರಿ? ನಮ್ಮದು ಮ್ಯಾಂಗ್ಳೂರು ಉಡುಪಿ ಊಟ ಅಂದರೆ ಅದು ಇಲ್ಲಿ ಮಾತ್ರ ಅಲ್ಲ. ನೀವು ಬೇಕಾದರೆ ತಮಿಳ್ನಾಡಿಗೆ ಹೋಗಿ, ನೀವು ಬೇಕಾದರೆ ಯಾವ ರಾಜ್ಯಕ್ಕೆ ಹೋಗಿ, ಅದು ಬಿಡಿ ನಮ್ಮ ಹೊರ ದೇಶದಲ್ಲಿ ಉಡುಪಿ ಹೋಟೆಲ್ ಅಂದರೆ ಎಲ್ಲ ಫೇಮಸ್. ಉಡುಪಿ ಹೋಟೆಲ್ ನಾವು ಮಾತ್ರ ಅಲ್ಲ, ನಮ್ಮ ಅರಬ್ ದೇಶದವರು ಬರ್ತಾರೆ. ನಮ್ಮ 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 ಶೆಟ್ಟಿನವರು ಸಹ ಹೋಟೆಲ್ಸ್ ಉಂಟು ಎಲ್ಲ ಕಡೆ, ಎಲ್ಲ ಗಲ್ಫಲ್ಲಿ ಉಂಟು. ಅದು ಎಲ್ಲ ಈವನ್ ಅರಬ್ಸ್ನವ್ರು ಮಸ್ಟು ಇಷ್ಟಪಡ್ತಾರೆ. ಅಂದರೆ ನಮ್ಮ ತುಳುನಾಡದು ತಿಂಡಿ ತಿನಿಸು ಉಂಟಲ್ಲ, ಎಲ್ಲ ಕಡೆ ಭಾರಿ ಫೇಮಸ್. ಇಲ್ಲಿ ಮಾತ್ರ ಅಲ್ಲ, ಇದು ತುಂಬ ದೇಶದಲ್ಲಿ ಉಂಟು. ನೀವು ನೋಡಿದರೆ ಯುರೋಪಲ್ಲಿ ಉಂಟು, ಈವನ್ ಅಮೇರಿಕಾದಲ್ಲಿ ಸಹ ನಮ್ಮ ಎಲ್ಲ ರೆಸ್ಟೋರೆಂಟ್ಸ್ ಎಲ್ಲ ಉಂಟು. ಸೊ ಭಾರಿ ಫೇಮಸ್ ಅದು. ಅದಕ್ಕೆ ನಮಗೆ ಜಾಸ್ತಿ ಇದು ಬೇಡ, ಅದರ ತುಳು ತಿಂಡಿ ಸಹ ಇದು ಉಂಟಲ್ಲ, ಅದರ ರುಚಿಯೇ ಸಾಕು ಸ್ಪ್ರೆಡ್ ಮಾಡಲಿಕ್ಕೆ. ಮೇಡಮ್, ಊರಿಗೆ ಬಂದಾಗ ಅತಿ ಡಿಮ್ಯಾಂಡಬಲ್ ಆಗಿ ತಿನ್ನುವಂಥದ್ದೇನು? ಬಾಳೆಕಾಯಿ ಪೋಡಿ, ಬಾಳೆಹಣ್ಣು ಪೋಡಿ. ಸರ್, ನೀವು? ಬಾಂಡಂತ ಹೇಗೆ ಇಲ್ಲ, ಆದರೆ ಯಾವುದು ನಮ್ಮದು ಅಲ್ಲಿ ಯಾವುದು ಸಿಗೋದಿಲ್ಲ, ಪರದೇಶದಲ್ಲಿ ಯಾವುದು ಸಿಗೋದಿಲ್ಲ, ಅದನ್ನು ಮೊದಲು ಟ್ರೈ ಮಾಡ್ತೇವೆ. ಇಲ್ಲಿ ಏನೇನು ನೀವೀಗ ನೋಡಿದ್ರಿ ಮೇಡಮ್? ಕಾಫಿ ಕುಡಿತೇವೆ, ಊರಿದ್ದು ಕಾಫಿ, ಮಾತಾ ಕಾಫಿ ಸೂಪರ್ ಇತ್ತು. ನೆಕ್ಸ್ಟ್ ಅಲ್ಲಿ ಹೋಗಿ ಅದು ನೀರುಳ್ಳಿ ಬಜೆ ತಿಂದೇವೆ. ಹೌದು, ಒಂದು ಸೈಡಲ್ಲಿ ಸ್ವಲ್ಪ ಬಿಸ್ಕಿಟ್ ಟೇಸ್ಟ್ ಮಾಡಿದ್ದೇವೆ. ಸೊ ಒಳ್ಳೆದುಂಟು. ಮೆಣಸು ಮತ್ತು ಬಾಳೆಹಣ್ಣು ಪೋಡಿ ತಿನ್ನಲಿಕ್ಕೆ. ಮೇಡಮ್, ಅವ್ರು ಹೇಳಿದರು, ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ, ಬೆಂಗಳೂರಿನಲ್ಲಿ ಕಂಬಳದ ವ್ಯವಸ್ಥೆಯ ಬಗ್ಗೆ ಹೇಗಾಗಿದೆ ವ್ಯವಸ್ಥೆ? ಸೂಪರ್.
ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಸಾರಿ ಎಷ್ಟು ಸಾರಿ ಒಂದು ವಯಸ್ಸು ಕಣ್ಣಲ್ಲಿ ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ ಇದರ ಎಂತಂತೆ. ಈಗ ಯಾರಿಗೆ ಹೇಳಿದ್ರೆ ಇದರದ್ದು 70 ಜೋಡಿಯ ಮೇಲೆ ಇದು ಉಂಟು, ಕೋಣ ಉಂಟು. ಅದಕ್ಕೆ ವ್ಯವಸ್ಥೆ ಮಾಡಬೇಕು. ಆ ಕಂಬಳ ಮಾಡಲಿಕ್ಕೆ ಇದನ್ನು ರೆಡಿ ಮಾಡಬೇಕು. ಇದು ರಿಯಲಿ ಅದ್ಭುತವಾದದ್ದು ಕೆಲಸ. ಊಟ ಬೆಂಗಳೂರು ರಿಯಲಿ ಗ್ರೇಟ್. ಪ್ರತಿ ವರ್ಷ ಅವರು ಮಾಡಬೇಕಂತ ನನ್ನ ಒಂದು ಇಚ್ಛೆ. ಪ್ರತಿ ವರ್ಷ ಒಂದು ಸರ್ತಿ ಬ್ಯಾಂಗ್ಳೂರಲ್ಲಿ ಕಂಬಳ ಆಗಬೇಕು. ಪ್ರತಿ ವರ್ಷ ಯಾಕೆ ಆಗೋದಿಲ್ಲ? ಬ್ಯಾಂಗ್ಳೂರಲ್ಲಿ ಆಗ್ತಾ ಉಂಟಲ್ಲ. ಪ್ರತಿ ವರ್ಷ ಆದರೆ ನೀವು ಪ್ರತಿ ವರ್ಷವೂ ಬರ್ತೀರಾ? ಖಂಡಿತವಾಗಿ ಊರಲ್ಲಿದ್ದರೆ ಖಂಡಿತವಾಗಿ ಬರ್ತೇವೆ. ಖಂಡಿತವಾಗಿ ಟ್ರೈ ಮಾಡ್ತೀರಿ? ಡೆಫಿನೆಟ್ ಮೇಡಮ್. ಶೋರ್. ನೋಡಿ, ಇದು ಕುವೈಟ್ನವರ ಮಾತು. ಅವರು ಈಗ ಟೇಸ್ಟ್ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ಹೋಗಿ ಮೇಡಮ್, ಅವ್ರದ್ದು ಫೇವರಿಟ್ ತಿಂಡಿ ತಿನಿಸುಗಳನ್ನು ಟೇಸ್ಟ್ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ಕುವೈಟ್ನಿಂದ ಬಂದು ನಮ್ಮೂರಿನ ತಿಂಡಿ ತಿನಿಸುಗಳನ್ನು ಸವಿತಾ ಇದ್ದಾರೆ. ನಮ್ಮ ಊರಿನ ತಿಂಡಿ ತಿನಿಸುಗಳನ್ನು ಸವಿಯುವಂತಹ ಖುಷಿಯೇ ಬೇರೆ ಅನ್ನುವಂಥದ್ದನ್ನು ಅವರು ನಮ್ಮ ಜೊತೆಗೂ ಕೂಡ ಹಂಚಿಕೊಂಡ್ರು. ಸಂಜೆ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಬೆಂಗಳೂರು. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ. ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು. ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.